ಪ್ರತಿಪಕ್ಷಗಳ ತೀವ್ರ ವಿರೋಧ ಹಾಗೂ ಮುಸ್ಲಿಂ ಸಂಘಟನೆಗಳ ವಿರೋಧವಿದ್ದರು. ಮಿತ್ರ ಪಕ್ಷಗಳ ಬೆಂಬಲದಿಂದ ವಕ್ಫ್ ತಿದ್ದುಪಡಿ ತಂದ ಹೊಸ ಮಸೂದೆಯು ಲೋಕಸಭೆಯಲ್ಲಿ ಪಾಸಾಯಿತು. ಜೆಡಿಯು, ತೆಲುಗು ದೇಶಂ ಪಕ್ಷಗಳು ವಿರೋಧಿಸಬಹುದು ಎಂದು ಕೆಲವರು ತಿಳಿದದ್ದು ಸುಳ್ಳಾಯಿತು. ಬಿಜೆಪಿಯ ಮಿತ್ರ ಪಕ್ಷಗಳೆಲ್ಲವೂ ಮಸೂದೆಯನ್ನ ಬೆಂಬಲಿಸಿದ್ದವು. ಒಂದೇ ಒಂದು ಸ್ವಾಗತಾರ್ಹ ವಿಷಯವೆಂದರೆ ಲೋಕಸಭೆಯಲ್ಲಿ ಮಧ್ಯರಾತ್ರಿಯವರೆಗೂ ಈ ಮಸೂದೆಯ ಬಗೆಗೆ ಚರ್ಚೆ ನಡೆಯಿತು. ಬಿಜೆಪಿಯು ಮುಸ್ಲಿಮರ ಹಕ್ಕು ಕಸಿದುಕೊಳ್ಳುವುದನ್ನು ಉದ್ಯೋಗ ಮಾಡಿಕೊಂಡಿದೆ. ಮುಂದೆ ಕ್ರಿಶ್ಚಿಯನ್, ಸಿಖ್ ಎಲ್ಲ ಸಮುದಾಯದವರಿಗೂ ಇದೇ ಗತಿ ಎಂದು ಪ್ರತಿಪಕ್ಷಗಳವರು ವಾದಿಸಿದ್ರು. ವಕ್ಫ್ ಮಸೂದೆ ಮೂಲಕ ಹಿಂದೂಗಳ ಹಾಗೂ ಮುಸ್ಲಿಮರಿಬ್ಬರ ಹಿತರಕ್ಷಣೆ ಮಾಡಲಾಗುವುದು. ವಕ್ಫ್ಗೆ ಭೂಮಿದಾನ ನೀಡುವವರು 5 ವರ್ಷವಾದರೂ ಮುಸ್ಲಿಂ ಮತ ಅನುಸರಿಸಬೇಕು ಎಂಬ ಬಿಜೆಪಿಯ ತಿದ್ದುಪಡಿಯನ್ನ ಬಹುತೇಕರು ವಿರೋಧಿಸಿದ್ರು. ದೇಶದ ಆಸ್ತಿಯ ವಿಷಯವನ್ನ ಹಿಂದೂಯೇತರರು ತೀರ್ಮಾನಿಸಲು ಬಿಡುವುದಿಲ್ಲ ಎಂದು ಬಿಜೆಪಿ ಹೇಳಿತು. ನಡು ഇരുಳು ತನಕ ಚರ್ಚೆ ನಡೆದು ಸ್ಪೀಕರ್ ಓಂ ಬಿರ್ಲಾ ಮಸೂದೆಯನ್ನ ಮತಕ್ಕೆ ಹಾಕಿದ್ರು. ಮಸೂದೆಯ ಪರವಾಗಿ 288 ಹಾಗೂ ವಿರುದ್ಧವಾಗಿ 132 ಮತಗಳು ಬಿದ್ದವು. ಪ್ರತಿಪಕ್ಷಗಳು ಕೂಡ ಒಗ್ಗಟ್ಟಿನಿಂದ ಇದ್ದುದು ಸ್ಪಷ್ಟಗೊಂಡಿತು. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.